ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬಂದು ನಿಂತು ಪೂಜೆಯ ಸಮಯವಾಗಿದೆ, ಅಲಂಕಾರವಾಗಿದೆ ನಾಗಮಾತೆಗೆ. ಬಂದು ನಿಂತು ಪೂಜೆಯ ಸಮಯವಾಗಿದೆ. ನಂಬಿಕೆಯ ಮಾತೆಗೆ ಬಳೆ ಶಕ್ತಿಯು, ಅಂಬಿಕೆಯ ರೂಪದೇ ನಾಗಮಾತೆಯು. ಕರುಣಾಕರಿ ಶ್ರೀಕರಿ ಜಯ ಜಯ ಶ್ರೀ ಶಂಕರಿ, ಕರುಣಾಕರಿ ಶ್ರೀಕರಿ ಜಯ ಜಯ ಶ್ರೀ ಶಂಕರಿ. ನಾಗಮಾತ ಮಹಾಶೇಷ ರುಂಡ ಮಾಲಿನಿ, ನಾಗಮಾತ ಮಹಾಶೇಷ ರುಂಡ ಮಾಲಿನಿ. ಮುಂಬೈ ಪೊವಾಯ್ ಶ್ರೀ ಮಹಾಶೇಷ ರುಂಡಮಾಲಿನಿ ದೇವಸ್ಥಾನದಲ್ಲಿ ಆಗಸ್ಟ್ 16ರಂದು ನಾಗರ ಪಂಚಮಿ ಮಹೋತ್ಸವ ಶ್ರೀ ಸುವರ್ಣ ಬಾಬಾರ ಮುಂದಾಳತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಸಡಗರದಿಂದ ಆಚರಿಸಲಾಯಿತು. ನಾಗಸುಬ್ರಹ್ಮಣ್ಯ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ಈ ಕ್ಷೇತ್ರದಲ್ಲಿ ವೇದಮೂರ್ತಿ ಸಂತೋಷ್ ಭಟ್ ನೇತೃತ್ವದಲ್ಲಿ ಎಲ್ಲ ವೈದಿಕ ವಿಧಿವಿಧಾನಗಳೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಶ್ರೀದೇವರ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕಾಗಮಿಸಿ ಶ್ರೀ ನಾಗಸುಬ್ರಹ್ಮಣ್ಯ ದೇವರಿಗೆ ಹಾಲೆರೆದು ಮಲ್ಲಿಗೆ ಹಿಂಗಾರದೊಂದಿಗೆ ವಿವಿಧ ರೀತಿಯ ಹರಕೆಯನ್ನ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿದರು. ನಾಗರ ಪಂಚಮಿ ಮಹೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮಹಾಗಣಪತಿ ಪೂಜೆ, ಸ್ವಸ್ತಿ ವಾಚನ, ನವಗ್ರಹ ಹೋಮ, ದಿಕ್ಪಾಲ ಹೋಮ, ಅಷ್ಟ ದಿಕ್ಪಾಲ ಬಲಿ, ಶಿಖರ ಕುಂಭಾಭಿಷೇಕ, ನವಕ ಪ್ರಧಾನ ಹೋಮ, ಪಂಚಾಮೃತಾಭಿಷೇಕ, ಸಹಸ್ರ ನಾರಿಕೇಳ ಅಭಿಷೇಕ, ನವಕಲಶ ಮಹಾಭಿಷೇಕ ನಡೆಯಿತು. ರಾಹುಲ್ ಸುವರ್ಣರಿಂದ ನಾಗದೇವರ ಮೂರ್ತಿ ಬಲಿ, ನಾಗದೇವರ ಕಟ್ಟೆಯಲ್ಲಿ ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ, ಅಲಂಕಾರ ಮಹಾಪೂಜೆ ನಡೆದರೆ ಶ್ರೀ ಸುವರ್ಣ ಬಾಬಾ ಹಾಗೂ ರಾಹುಲ್ ಸುವರ್ಣ ಅವರಿಂದ ನಾಗದರ್ಶನ ಸೇವೆ ನಡೆಯಿತು. ಮಹಾರಾಷ್ಟ್ರ ರಾಜ್ಯ ಅಬಕಾರಿ ಆಯುಕ್ತ ಅಶ್ವಿನಿ ಜೋಶಿ ಆಗಮಿಸಿದಾಗ ಅಡ್ವೊಕೇಟ್ ರವಿ ಕೋಟ್ಯಾನ್ ಮತ್ತು ಜಗದೀಶ್ ಸುವರ್ಣರು ಸ್ವಾಗತಿಸಿದರು. ಸುವರ್ಣ ಬಾಬಾ ಶಾಲು ಹೊದಿಸಿ ಗೌರವಿಸಿದರು. ಬಾಲಿವುಡ್ ಮತ್ತು ಮರಾಠಿ ಚಿತ್ರರಂಗದ ಹಿರಿಯ ಗಾಯಕಿ ಅನುರಾಧ ಪಡ್ವಾಳ್ ಆಗಮಿಸಿದಾಗ ಅವರನ್ನ ಸುವರ್ಣ ಬಾಬಾ ಅವರು ಶಾಲು ಹೊದಿಸಿ ಮಹಾಪ್ರಸಾದ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ನಾಗರ ಪಂಚಮಿ ಮಹೋತ್ಸವಕ್ಕೆ ಸ್ಥಳೀಯ ಶಾಸಕ ನಸೀಂ ಖಾನ್, ಮಾಜಿ ಶಾಸಕ ಕೃಪಾಶಂಕರ್ ಸಿಂಗ್ ಪರಿವಾರ, ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ, ತಾಯಿ ಸುನಂದಾ ಶೆಟ್ಟಿ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಬಂಟರ ಸಂಘದ ಮಾಜಿ ಅಧ್ಯಕ್ಷ ಕರ್ನಿರೆ ವಿಶ್ವನಾಥ ಶೆಟ್ಟಿ, ಭಾರತ್ ಬ್ಯಾಂಕ್ ಕಾರ್ಯಾಧ್ಯಕ್ಷ ಜೆಆರ್ಸಿ ಸುವರ್ಣ, ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಶೇಖರ್ ಪೂಜಾರಿ, ಮಾಜಿ ಅಧ್ಯಕ್ಷ ಎಲ್ವಿ ಅಮೀನ್, ಬಿಲ್ಲವರ ಅಸೋಸಿಯೇಷನ್ನ ಉಪಾಧ್ಯಕ್ಷ ದಯಾನಂದ ಪೂಜಾರಿ ಕಲ್ವಾ, ಬಿಲ್ಲವರ ಅಸೋಸಿಯೇಷನ್ ಪದಾಧಿಕಾರಿಗಳು ರತ್ನಾಕರ್ ಶೆಟ್ಟಿ ಮುಣ್ಕೂರು, ಅನಿಲ್ ಪರಬ್, ಪದ್ಮನಾಭ ಕಟೇಲ್ ದುಬೈ, ಲಕ್ಷ್ಮಣ್ ಪೂಜಾರಿ, ಎನ್ಸಿಪಿ ನೇತಾರ, ಕಾಂಗ್ರೆಸ್ ನಾಯಕ ಜಯಪ್ರಕಾಶ್ ಶೆಟ್ಟಿ, ನ್ಯಾಯವಾದಿ ರೂಪಾಲಿ ಅಕೋಲ್ಕರ್, ಕರುಣಾಕರ್ ವಿ ಶೆಟ್ಟಿ, ಅಧ್ಯಕ್ಷರು ಕನ್ನಡ ಸೇವಾ ಸಂಘ ಪೊವಾಯ್ ಅಲ್ಲದೆ ಗಣ್ಯಾತಿ ಗಣ್ಯರು, ರಾಜಕೀಯ ಮುಖಂಡರು ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಕ್ಷೇತ್ರದಲ್ಲಿ ತುಳುನಾಡ ಕಂಪು ಪಸರಿಸಿತು. ದಿನೇಶ್ ಕೋಟ್ಯಾನ್ ಬಳಗ, ಜೆರಿಮೇರಿ, ಉದಯ್ ಶೇರಿಗಾರ್ ಅಲೆವೂರು, ರಸೂಲ್ ಸಾಹೇಬ್ ಎಲ್ಲೂರು,
ನಾಸಿರ್ ಸಾಹೇಬ್ ಇವರ ನಾಗಸ್ವರ ವಾದನ ಹಾಗೂ ಕೇರಳದ ಚಂಡೆವಾದನ ಭಕ್ತರನ್ನ ಮನರಂಜಿಸಿತು. ಆಗಸ್ಟ್ 14ರಂದು ಕ್ಷೇತ್ರದ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಮುಂಭಾಗದಲ್ಲಿ ಕೊಡಿಮರ ಧ್ವಜಸ್ತಂಭಕ್ಕೆ ಧ್ವಜಾರೋಹಣಗೊಂಡು ನಾಗರ ಪಂಚಮಿ ಮಹೋತ್ಸವ ಆರಂಭಗೊಂಡಿತ್ತು. ಬೆಳಗಿನಿಂದ ನಾಗದೇವರ ಸನ್ನಿಧಿಯಲ್ಲಿ ಗಣಪತಿ ಪೂಜೆ, ನವಗ್ರಹ ಪೂಜೆ, ಶನಿ ಶಾಂತಿ, ತೆಂಗಿನಕಾಯಿ ಹೋಮ, ನವಗ್ರಹ ಪೂಜಾ, ಸರ್ಪಶಾಂತಿ, ನಾಗಬಲಿ, ಆಶ್ಲೇಷ ಬಲಿ, ಬ್ರಾಹ್ಮಣ ಪೂಜೆ, ಬ್ರಹ್ಮಚಾರಿ ಪೂಜೆ, ಅಶ್ವತ್ಥ ವಿವಾಹ. ರಾತ್ರಿ 12 ಗಂಟೆಗೆ ಶ್ರೀದೇವಿಗೆ ಕುಂಭಾಭಿಷೇಕ ನಡೆಯಿತು. ಈ 2 ದಿನದ ನಾಗರ ಪಂಚಮಿಯ ಉತ್ಸವವನ್ನು ಅಚ್ಚುಕಟ್ಟಾಗಿ ನೆರವೇರಲು ಧಾರ್ಮಿಕ ಮುಂದಾಳು ಜಗದೀಶ್ ಸುವರ್ಣ, ರಾಹುಲ್ ಸುವರ್ಣ, ಸಂತೋಷ್ ಸುವರ್ಣ, ಕೇಶವ ಅಂಚನ್, ನ್ಯಾಯವಾದಿ ರವಿ ಕೋಟ್ಯಾನ್, ಪೋವಾಯ್ ಸುಧಾಕರ್ ಪೂಜಾರಿ, ಲಕ್ಷ್ಮಣ್ ಪೂಜಾರಿ, ಕರುಣಾಕರ್ ಶೆಟ್ಟಿ, ಪೋವಾಯ್ ಕನ್ನಡ ಸಂಘದ ಸದಸ್ಯರು, ಬಿಲ್ಲವ ಸೇವಾ ದಳದ ಸದಸ್ಯರು ಹಾಗೂ ಕ್ಷೇತ್ರದ ಭಕ್ತಾದಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಕಲಿಯುಗದೆ ಭೂಮಿಗೆ ಇಳಿದ ನಾಗಮಾತೆಯು ನೀ, ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ. ದಯಾ ಸಾಗರಿ ಕರುಣೆಯ ಆಗರಿ ಶ್ರೀವರದಾಯಿನಿ ನೀ, ಅಮ್ಮ ತಾಯಿ ಮಾಯಿ ಮಾತೆ ನಮ್ಮ ದೇವರು ನೀ. ನಾಗಮಾತೆಯು ನೀ, ರುಂಡ ಮಾಲಿನಿಯು ನೀ, ಮಹಾಶೇಷ ಮಾಯಿ ನಾಗದೇವತೆಯು ನೀ. ಈ ಕಲಿಯುಗದೆ ಭೂಮಿಗೆ ಇಳಿದ ನಾಗಮಾತೆಯು ನೀ, ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ. ಕೋಟಿ ಕಣ್ಣೀರ ಒರೆಸುವ ಮಾತೆ, ಬೇಡಿ ಬಂದ ಮನಗಳಿಗೆ ನಾಗದೇವತೆ. ಇಷ್ಟದಾಯಿನಿ ಮಮತಾಮಯಿನಿ, ದುಷ್ಟ ದುರಿತ ನಿವಾರಿಣಿ ಅಮೃತಮಯಿ. ಸಿರಿದೇವಿ ಶ್ರೀಲಕ್ಷ್ಮಿ ಶ್ರೀ ಸರಸ್ವತಿ, ಮಹಾಕಾಳಿ ಮಹಾತಾಯಿ ಜಗಕ್ಕೆ ಜನನಿ. ಸಿರಿದೇವಿ ಶ್ರೀಲಕ್ಷ್ಮಿ ಶ್ರೀ ಸರಸ್ವತಿ, ಮಹಾಕಾಳಿ ಮಹಾತಾಯಿ ಜಗಕ್ಕೆ ಜನನಿ. ನಾಗಮಾತ ಮಹಾಶೇಷ ರುಂಡ ಮಾಲಿನಿ, ನಾಗಮಾತ ಮಹಾಶೇಷ ರುಂಡ ಮಾಲಿನಿ. ವಿಘ್ನನಾಶಿನಿ ಅಮ್ಮ
ಮಾತೆಗೆ ಬಂದು ನಿಂತು ಪೂಜೆಯ ಸಮಯವಾಗಿದೆ. ಅಲಂಕಾರವಾಗಿದೆ ನಾಗಮಾತೆಗೆ ಬಂದು ನಿಂತು ಪೂಜೆಯ ಸಮಯವಾಗಿದೆ. ನಂಬಿಕೆಯ ಮಾತೆಗೆ ಇವಳೆ ಶಕ್ತಿಯು, ಅಂಬಿಕೆಯ ರೂಪದೇ ನಾಗಮಾತೆಯು. ಕರುಣಾಕರಿ ಶ್ರೀಕರಿ ಜಯ ಜಯ ಶ್ರೀ ಶಂಕರಿ, ಕರುಣಾಕರಿ ಶ್ರೀಕರಿ ಜಯ ಜಯ ಶ್ರೀ ಶಂಕರಿ. ನಾಗಮಾತ ಮಹಾಶೇಷ ರುಂಡ ಮಾಲಿನಿ, ನಾಗಮಾತ ಮಹಾಶೇಷ ರುಂಡ ಮಾಲಿನಿ. नहीं यहाँ पे एक बार आइए, जो मुंबई न्यूज़ उनके यहाँ पे उन्हें वो भी प्रस्तुत है। हेमराज करकेरा जी, आप भी साईं बाबा से आप आशीर्वाद दे लीजिए। सतीश करकेरा जी भी वो भी आया है, और अन्नू सबको मैं बहुत साल से देख रहा हूँ यहाँ पे, शायद कल आया हुआ है आपने, और निश्चित रूप से माँ की सेवा आप करते हैं। और करकेरा साहब आपको लिए जी ಮೊದಲ ಪೂಜೆ ನಿನಗೆ ತಾಯಿ ಸರ್ವ ಮಂಗಳೇ, ನಾಗಮಾತ ನಾಗವೇಣಿ ನಿನಗೆ ವಂದನೆ. ಮೊದಲ ಪೂಜೆ ನಿನಗೆ ತಾಯಿ ಸರ್ವ ಮಂಗಳೇ,
ನಾಗವೇಣಿ ನಿನಗೆ ವಂದನೆ. ಗದದ ಮರಿನಿ ದಸ ಸನಿ ಸದನಿ ಮದನಿ ಗದದ ಮರಿನಿ ದಸ ಸನಿ ಗಗ ಮಗ ಸನಿ ಧನಿ ಸಾ. ಪುಣ್ಯತಲವಿದು ನಿನ್ನ ಪ್ರೀತಿ ಕಲಿಯಿದು, ಭಕ್ತರನ್ನು ಸಲಹುವಂತ ನಿತ್ಯ ನೆಲೆಯಿದು. ಓವಾಯಲ್ಲಿ ನೆಲೆಸಿರುವ ನಾಗಮಾತೆಯು ಮಹಾಶೇಷ ರುಂಡಮಾಲೆ ನಾಗರೂಪವು ಭಕ್ತ ನಂಬಿಕೆ.
ನಾಗವೇಣಿ ನಿನಗೆ ವಂದನೆ, ಮೊದಲ ಪೂಜೆ ನಿನಗೆ ತಾಯಿ ಸರ್ವಮಂಗಳೇ. ನಾಗಮಾತ ನಾಗವೇಣಿ ನಿನಗೆ ವಂದನೆ, ಕಲ್ಪತರೋ ಕಾಮಧೇನು ನೀನೆ ರಕ್ಷಕಿ, ಬಾಳ ಬೆಳಕು ನೀಡು ನೀನು ನಮ್ಮ ಶಿಕ್ಷಕಿ. ಮೊದಲ ಪೂಜೆ ನಿನಗೆ ತಾಯಿ ಸರ್ವಮಂಗಳೇ, ನಾಗಮಾತ ನಾಗವೇಣಿ ನಿನಗೆ ವಂದನೆ. ಸಮಮ ಗದದ ಮರಿನಿ ದಸ ಸನಿ ಸದನಿ ಮದನಿ, ಗದದ ಮರಿನಿ ದಸ ಸನಿ ಗಗ ಮಗ ಸನಿ ಧನಿ ಸಾ. Sabe
15ನೇ ತಾರೀಕು ಬಾರಿ ಎಂಕ್ಲೆಗೆ ಸಂತೋಷದ ಸಂಭ್ರಮದ ಸಮಯ. ಇನಿಕ್ ಶ್ರೀ ಕ್ಷೇತ್ರ ಶ್ರೀ ಮಹಾಶೇಷ ರುಂಡಮಾಲಿನಿ ದೇವಸ್ಥಾನ ಪವೈ ಬಾರಿ ಸುಮಾರು ಮುಂಬೈ ಮಹಾನಗರಡೆ ಬಾರಿ ಇತಿಹಾಸ ಪ್ರಸಿದ್ಧಿ ಪಡೆದಿನಂಚಿನ ಪಂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪಂಡಲ ನಮಕ್ ತಪ್ಪಾವಂದು ಅಂಚಾದುಪ್ಪನಾಗ ಎಂಕ್ಲೆಗೆ ನಾಗರ ಪಂಚಮಿದ ಉತ್ಸವದ ಸಂಭ್ರಮ. ಬಹುಶಃ ಅಜ್ಪ ವರ್ಷೋರ್ದಿಂಚ ಶ್ರೀ ಕ್ಷೇತ್ರದ ಧರ್ಮದರ್ಶಿಲಾಯಿನಂಚಿನ ಶ್ರೀ ಶ್ರೀ ಸುವರ್ಣ ಬಾಬೇರನ ಮುಂದಾಳುತ್ತೋಡು ನಡಪುನಂಚಿನ ಈ ನಾಗರ ಪಂಚಮಿ ಮಹೋತ್ಸವ ಇಡೀ ಭಕ್ತ ಸಾಗರಿಗೆ ಸಂಭ್ರಮದ ಸಮಯ. ಈ ಕ್ಷೇತ್ರಡು ಬಹುಶಃ ಇನಿ ಆಜಿ 7 ಗಂಟೆಗೆ ಕಾಡೆಡ್ದು ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ, ಅಂಚನೆ ನಾಗದೇವರಿಗೆ ನಾಗಬಲಿ, ಅಂಚನೆ ಶ್ರೀ ನಾಗದೇವರಿಗೆ ನವಕ ಕಲಶ ಅಭಿಷೇಕ, ಅಂಚನೆ ನಾಗದೇವರ ನಾಗದರ್ಶನ ಸೇವೆಲು ಪೂರ ನಡತೊಂದುಂಡು. ಅಂಚಾದು ಪುನಗ ಬಹುಶಃ ಈತ್ ವರ್ಷೋಡು ಈ ವರ್ಷ ಬಹುಶಃ 30,000 ಭಕ್ತರಿಗೆ ಶ್ರೀ ಕ್ಷೇತ್ರಕ್ಕೆ ಬರ್ತದೆ. ಆ ಅಪ್ಪೆ ರುಂಡಮಾಲಿನ ದೇವರ ದರ್ಶನ ಮಂತಂದು ಮಾತೆಲ್ಲ ಅರಣ ಒಂಜಿ ದರ್ಶನ ಸೇವೆಯನ್ನು ಪಡೆಯರು. ಅಂಡ ಒಂದು ವಿಶೇಷ ಇಂಚಿನ ಬಣ್ಣಗ ಶ್ರೀ ಕ್ಷೇತ್ರ ಅಡಾಪನಂಚಿನ ಪ್ರತಿ ವಾರ ಐತಾರದ ದಿನ ತಾನಿ ಶ್ರೀ ಕ್ಷೇತ್ರ ನಾಗದೇವರಿಗೆ ಪಂಚಾಮೃತ ಅಭಿಷೇಕ, ನಾಗರು ತನು ತಂಬಿಲ, ಅಂಚನೆ ಶ್ರೀ ಕ್ಷೇತ್ರಡು ಅನ್ನದಾನದ ವ್ಯವಸ್ಥೆ ಐತಾರ ನಡಪುಡು, ಅಂಚನೆ ಕ್ಷೇತ್ರಡು ನಾಗದೇವರನ್ನ ದರ್ಶನ ನಡಪುಡು. ಈ ಊರ್ದ ಅಂಚನೆ ಎಂಗ್ಲ ಪರ ಊರ್ದ ಮಸ್ತ್ ಭಕ್ತಿಯರು ಮೂಲ ಬರ್ತದೆ ಶ್ರೀ ದೇವಿನ ದರ್ಶನ ಪಡೆತೇವೆ. ಅಂಚನೆ ಈ ಕ್ಷೇತ್ರದ ಪಿರೊಂಜಿ ವಿಶೇಷದಾಯದ ಬಂಡ ನಮ್ಮ ಊರುಡು ಬಹುಶಃ ಐನು ಸರ್ಪ ಸುತ್ತೊಂದು ಬಂಪೇರು, ನಾನು ಮೂಲ ನಾಗಿನಿಂದ ಬಂಪೇರು. ಹೆಚ್ಚಾದ ಜನಗಳಿಗೆ ಭಾರಿ ಸಮಸ್ಯೆ ಆಪುನಂಚಿನ ಒಂಜಿ ಕಾಯಿಲೆಂದೇ ಪನೊಲಿ. ಬಹುಶಃ ನಾಗದೇವರನ ಒಂಜಿ ಅನುಗ್ರಹದ ಒಂಜಿ ಪ್ರಸಾದಂಲ ಪನೊಲಿ. ಅಂಡ ಏತೋ ಜನ ಮಲಮಲ್ಲ ಹಾಸ್ಪಿಟಲ್ ಹೋದು ಲಕ್ಷ ಗಟ್ಟಲೆ ಖರ್ಚು ಬಂದದ್ದು. ಬಹುಶಃ ಕೈಕಾರ ಪೂರ ಮಸ್ತ್ ಪಣ್ಣ ಕುರಿಯುನಂಚಿನ ಪರಿಸ್ಥಿತಿಲ ಉಪ್ಪುಂಡು. ಅಂಡ ಹೆಚ್ಚಿನಕ್ಲೆ ಗೊತ್ತಾಗುಜಿ ಬುಕ್ಕ ಬತ್ತದ ಮೂಲು ಶ್ರೀ ಕ್ಷೇತ್ರದ ಧರ್ಮದರ್ಶಿಲಾಯನಂಚಿನ ಸುವರ್ಣ ಬಾಬೇರಿ ತಿಕ್ಕದು ಮೂಲು ಬತ್ತದ ಇಂಗ್ಲೆ ಇಂಚೆ ಸಮಸ್ಯೆ ಆನಂದ್ ಪಂಡಗ ಮಾತು ಕೊಟ್ಟು ಬಹುಶಃ ಪ್ರಶ್ನೆಗೆ ಎನ್ನಕ್ಕೆ ಆತೀತ ಪೂರ ಕಾಸು ಪೂರ ಕೇನ್ವೇರ. ಅಂಡ ಈ ಕ್ಷೇತ್ರ ಹೌದಾಲಜ್ಜಿ ಅಕ್ಲ ಭಕ್ತಿಪೂರ್ವಕವಾದ ಪಾಡಿನಂಚಿನ ಕಾಣಿಕೆ. ಆ ಕಾಣಿಕೆಯನ್ನು ಮೂಲು ಪಾಡ್ದು ಆ ಮುಲ್ಪೆಂಗಳು ಗಂಧ ಪ್ರಸಾದ ಕೊಡ್ಪ. ಬಹುಶಃ ಆ ಗಂಧದ ಪೊಡಿನ ಮೂಲು ಬತ್ತದು ಬಹುಶಃ ಆ ನಾಗಿನಿ ಬತ್ತನಕ್ಲೆ ಆ ಮೀಟ್ ಪೂರ ಬೂರ್ನಕ್ಲೆ ಮೂಲು ಬಹುಶಃ ಒಂಜಿ 15-20 ದಿನ ಮೀನು ಮಾಸ ಪೂರ ಕೊಡ್ತು ಐನು ಮೇಲಿಗೆ ಪೂರ ಲೇಪನ ಮಂತಂದು ಐನು ತಾಗಂಡ ಆ ಬಹುಶಃ ಅಪ್ಪನ ಅನುಗ್ರಹ ಆಯ್ನಾತ್ ಎತೋ ಜನ ಲಕ್ಷ ಗಟ್ಟಲೆ ಜನ ಅಂದೇ ಪನೋಲಿ ಮಸ್ತ್ ಜನಕ ಒಂಜಿ ಕಾಯಿಲೆ ದೂರ ಆಯ್ನಲ್ಲ ಉಂಡು. ಅಂಚನೆ ಈ ಕ್ಷೇತ್ರದ ಒಂಜಿ ಮಲ್ಲ ತತ್ವದಾದ ಬಂಡ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರ ಪನ್ಪುನ ತತ್ವ ಮೂಲ ಜಾತಿ ಭೇದ ಪನ್ಪುನ ಇಚ್ಚು ಮೂಲ ಅಪ್ಪೆಗೆ ಮಾತೆರ್ಲ ಒಂಜಿ ಅಂಚೆ ಅದು ಪುನಃ ಮಾತೆರ್ಲ ಪೊರ್ಲುಡು ಜನಗಳೇನು ಮೂಲ ಸುಧಾರ್ಥ ಅನ್ಬೋದು ಕ್ಷೇತ್ರಕ್ಕೆ ಬರ್ಪುನಂಚಿನ ಭಕ್ತರೇನು ಪೊರ್ಲುಡು ತೂದು ಅಕ್ಲೆ ಹೂವೇ ರೀತಿಯ ಕಷ್ಟ ಬತ್ತಲ್ಲ ಎಂಗ್ಲೈಕ್ ತುಂಬೋದು ಅಕ್ಲೆ ಹೂವೇ ರೀತಿಯ ತೊಂದರೆ ಬರಂದಂಚಿನ ಎಂಗ್ಲ ಅಂಪೆರ ಪ್ರಾರ್ಥನೆ ಮಂತಂದು ಅರೆಗೆ ಅಕ್ಲೆ ಪೊರ್ಲುಡು ಎಡ್ಡೆ ಆವಡು ಪಂಡದ ಎಂಗ್ಲು ದೇವರ ಪ್ರಾರ್ಥನೆ ಎಲ್ಲ ಮನ್ಕುವ. ಅಂಚೆನೆ ಪಿರಂಜಿದಾದ ಬಣ್ಣಗ ಈ ಕ್ಷೇತ್ರ ಏರು ಬತ್ತನಲ್ಲ ದಾದ ಕೇಂದ್ರದಲ್ಲಿ ಇಜ್ಜಿಂದ ಆಲ ಪಂಪಿದೆ ಬತ್ತನಕ್ಲೆ ಊರ್ದ ಪರ ಊರ್ದ ಅತಿ ಈ ಊರ್ದ ನಮ್ಮ ಬಹುಶಃ ದಕ್ಷಿಣ ಪರಶುರಾಮ ಶಿಷ್ಯದ ದಕ್ಷಿಣ ಕನ್ನಡ ಜಿಲ್ಲೆದ ಭಕ್ತಿಯರು ಬತ್ತನಲ್ಲ ದಾದಾಂಡ ಆ ಊರುಡು ಕ್ಷೇತ್ರದದು ಬ್ರಹ್ಮಕಲಶ ಅದು ಜೀರ್ಣೋದ್ಧಾರ ಆಗುಂದಿತ್ತಲ್ಲ ಮುಲ್ತ ಕ್ಷೇತ್ರದ ಧರ್ಮದರ್ಶನ ಬಹುಶಃ ಕೊಡುಗೈ ದಾನಿಗೆಂದೇ ಪನೋಲಿ ಕೋರ್ಪುನ ಮಟ್ಟಡು ಅದು ಏಪಲ ತುಂಪಿರ ತೂಪುಜೇರಿ ಪ್ರತಿ ವರಿಯರ್ಗಳ ಭಕ್ತನಗಳಿಗೆ ಅರೆಯದ ಆಪುನ ಅದು ಸಹಾಯ ಆ ದೇವಸ್ಥಾನಗಾರ ಮನ್ಪೇರು. ಅಂಚೆನೆ ಪಿರಂಜಿ ಎಂಕಲ್ ದಾದಕ್ಕೆ ನೀವು ಬಣ್ಣಗ ಮೂಲು ಎಂಕಲ್ನ ಬಹುಶಃ ಹೆಚ್ಚಾದ ಸೇವೆಗೆಂದೇ ಬರ್ಪುನ ಭಕ್ತರು ಮಸ್ತ್ ಜನ ಒಳ್ಳೆಯದು ಊರುಡ್ದಾವಡು ಪರ ಊರುಡ್ದಾವಡು ಅಥವಾ ಈ ಮಹಾರಾಷ್ಟ್ರದ ಮಹಾನಗರದಾವಡು ಬತ್ತದ ಅಪ್ಪನ ಚಾಕಿರಿ ಮನ್ಪುಂಡಾಗಲ್ಲ ಒಳ್ಳೆಯದು ಅಕ್ಲೆಗಳೇ ಎಂಕಲು ಆ ಅಪ್ಪೆ ರುಂಡಮಾಲಿನಿ ದೇವಿ ಎಡ್ಡೆ ಮನ್ಪಡನ್ನು ಪಂಡದು ಎಂಕಲು ಮಾತಾ ಭಕ್ತರಿಗಳ ಆ ದೇವರ ನನಾತ್ ಕೈಕಾರ ಸುಖ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅಂಚಿನ ಆರೋಗ್ಯ ಎಲ್ಲ ಕೊಟ್ಟು ಒವೇ ರೀತಿಯ ತೊಂದರೆ ಬರಂದೆ ಕಾಪಾಡುವಂಥದ್ದು ಎಂಕಲ ಅಪ್ಪೆ ದೇವಿ ಮಹಾಶೇಷ ರುಂಡಮಾಲಿನ ಪ್ರಾರ್ಥನೆ.
ಮೊದಲ ಪೂಜೆ ನಿನಗೆ ತಾಯಿ ಸರ್ವಮಂಗಳೇ. ನಾಗಮಾತ ನಾಗವೇಣಿ ನಿನಗೆ ವಂದನೆ. ಮೊದಲ ಪೂಜೆ ನಿನಗೆ ತಾಯಿ ಸರ್ವಮಂಗಳೇ. ನಾಗಮಾತ ನಾಗವೇಣಿ ನಿನಗೆ ವಂದನೆ. ಕಲ್ಪತರು ಕಾಮಧೇನು ನೀನೆ ರಕ್ಷಕಿ. ಬಾಳ ಬೆಳಕು ನೀಡು ನೀನು ನಮ್ಮ ಶಿಕ್ಷಕಿ. ಮೊದಲ ಪೂಜೆ ನಿನಗೆ ತಾಯಿ ಸರ್ವಮಂಗಳೇ. ನಾಗಮಾತ ನಾಗವೇಣಿ ನಿನಗೆ ವಂದನೆ. ಸಮಮ ಗದದ ಮನಿನಿ ದಸ ಸನಿ ಸದನಿ ಮದನಿ. ಗದದ ಮನಿನಿ ದಸ ಸನಿ ಗಗ ಮಗ ಸನಿ ಧನಿ ಸಾ. ಪುಣ್ಯ ತಲವಿದು ನಿನ್ನ ಪ್ರೀತಿ ಕಲೆಯಿದು. ಭಕ್ತರನ್ನು ಸಲಹುವಂತ ನಿತ್ಯ ನೆಲೆಯಿದು. ಪೊವಾಯಲ್ಲಿ ನೆಲೆಸಿರುವ ನಾಗಮಾತೆಯು. ಮಹಾಶೇಷರುಂಡಮಾಲೆ ನಾಗರೂಪವು. ಭಕ್ತ ನಂಬಿಕೆ ನೀನೇ ಅಂಬಿಕೆ. ಜಗನ್ಮಾತೆ ಪ್ರೇಮದಾತೆ ಶ್ರೀನಾಗಮಾತೆ.
ಕಲಿಯುಗದೆ ಭೂಮಿಗೆ ಇಳಿದ ನಾಗಮಾತೆಯು ನೀ, ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ, ದಯಾ ಸಾಗರಿ ಕರುಣೆಯ ಆಗರಿ ಶ್ರೀವರದಾಯಿನಿ ನೀ, ಅಮ್ಮ ತಾಯಿ ಮಾಯಿ ಮಾತೆ ನಮ್ಮ ದೇವರು ನೀ. ನಾಗಮಾತೆಯು ನೀ, ರುಂಡಮಾಲಿನಿಯು ನೀ, ಮಹಾಶೇಷ ಮಾಯಿ ನಾಗದೇವತೆಯು ನೀ. ಈ ಕಲಿಯುಗದೆ ಭೂಮಿಗೆ ಇಳಿದ ನಾಗಮಾತೆಯು ನೀ, ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ. ಭಕ್ತ ಜನಸಾಗರ ನಿನ್ನಯ ದರ್ಶನಕ್ಕೆ ನಿಂತಿದೆ ನೋಡಮ್ಮ, ಭಕ್ತ ಜನಸಾಗರ ನಿನ್ನಯ ದರ್ಶನಕ್ಕೆ ನಿಂತಿದೆ ನಾಗರ ಪಂಚಮಿದ ಪಿರೊಂಜಿ ವಿಶೇಷತೆ ದಾದ ಬಂಡ ಈ ನಾಗದೇವರ ಕಾಪನ ಮೂಲ ತನು ತಂಬಿಲ ಬಹುಶಃ ಯಾನು ತುಯಿನ ಮಟ್ಟಡು ಓಲ್ಲ ಬಹುಶಃ ಒಂಜಿ 4-5 ಸಾರ ಬೊಂಡ ಈ 2-3 ಸಾರ ಪಾಲೆ ಪಿಂಗಾರ ಅಂಚನೆ ಒಂಜಿ 5-6 ಸಾರ ಲೀಟರ್ ಪೇರು ಬಹುಶಃ ಒಂಜಿ ಕಾಡೆ 6 ಗಂಟೆಗೆ ನಾಗದೇವರಿಗೆ ಅಭಿಷೇಕ ಶುರುವಾಂಡ ಬಹುಶಃ ಬಯ್ಯ 7 ಗಂಟೆ ಮುಟ್ಟಲ್ಲ ನಿರಂತರ ಅಭಿಷೇಕ ಬಹುಶಃ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಬಾರಿ ಪ್ರಿಯಗೆ ಅಂಚೆ 6 ಇಂಚ ಸಂಪಾಯರ ಅಂಚೆನ ಭಕ್ತರೆಲ್ಲ ಸಂಪುವಂಥದ್ದು ಬರ್ತೇವೆ ಅಂಚೆ ಅದು ಪುನಃ ಗೌವನಿ ಮೂಲತ ವಿಶೇಷತೆ ಪಿರಂಜಿದಾದ ಬಂದಾಗ ಮಧ್ಯಾಹ್ನ 16 ಗಂಟೆಗೆ ಮೂಲು ಶ್ರೀ ನಾಗದೇವರನ್ನ ಬಲಿ ಸ್ಟಾರ್ಟ್ ಆಪು ಬಲಿ ಶುರುವಾನಾಗ ಬಹುಶಃ ಒರಂಬ ಸುತ್ತು ಬಲಿ ಬಾರಿ ಮಲ್ಲ ಬಲಿ ದೆಪನೊಲಿ ಈ ಬಲಿಟ್ಟು ಮಾತು ಹೆಚ್ಚಿನ ಭಕ್ತರು ಈ ಬಲಿ ತುಯ್ಯರೆಂದೇ ಬರ್ಪೇರು ಅವು ಒಂಜಿ ಬಾರಿ ಪೊರ್ಲು ಆ ನಾಗದೇವರ ಒಂಜಿ ಅರ್ನ ನಲಿಕೆ ಅರ್ನ ಪೊರ್ಲುದ ತಿರ್ಲು ಒಂದು ಪೂರ ಕಣ್ಣಗೆ ಎಂಕ್ಲೆ ತುಯ್ಯರ ಬಾರಿ ಒಂಜಿ ಪೊರ್ಲು ಅಂಚನೆ ಮೂಲು ನಾಗದೇವರನ್ನ ಬಲಿಯಾದ ಬಣ್ಣತೊಲೆ ಯಾರು ಬೋದು ಆರರೆಗೆ ಆಪನಂಚಿನ ಪಂಚಾಮೃತ ಅಭಿಷೇಕ ಬಹುಶಃ ಒಂಡ ಪೇರು ಕೊಜಪ್ಪು ತುಪ್ಪ ದ್ರಾಕ್ಷೆ ಬೀಜ ದೇನ್ ಪೂರ ಅರೆಗೆ ಬಹುಶಃ ಒಂಜಿ 10 ಕಿಲೋ ಅರೆಗೆ ನೇನು ಎಂಕ್ಲು ಧಾರಣೆ ಮನ್ಪುವ ಅರೆಗೆ ಆಯ್ನು ಅಭಿಷೇಕದ ಅರೆನು ಐಟೆ ಮೀಪಾದು ಅರೆಗೆ ಪೊರ್ಲುದ ಆ ಒಂಜಿ ತಂಬಿಲ ಆಯ್ಬೊಕ್ಕ ಆಪನಂಚಿನ ಪೊರ್ಲುದ ಪೂಜೆ ಮಹಾಪೂಜೆ ಅಂದೆ ಪನೊಲಿ ಅವು ಅದು ಅಲ್ಪ ನಾಗದೇ ಪೂಜೆ ಲಾಂಚಿನ ಮಹಾಮಂಗಳಾರತಿ ಲಾಪು ಐತ ಪ್ರಸಾದಕ್ಕೆ ನಾಗದೇವರು ನಾಗನ ಬಲಿಟ್ಟೆ ಅಲ್ಪರದ ಕುಕ್ಕೆ ಸುಬ್ರಹ್ಮಣ್ಯದ ಅಲ್ಪ ಎಂಕಲ ಗುಡಿ ಹಿಡಿದು ಅಂತಿರ್ದಾರು ಉಲಾಯಿ ಬರಿಯರು ಒಕ್ಕೊಂಜಿ ಮುಲ್ಪದ ವಿಶೇಷತೆ ಬಂಡ ಉಲಾಯಿಡು ನಾಗದರ್ಶನ ಶ್ರೀ ಮಹಾಶೇಷರುಂಡ ಮಾಲೆ ನುಪ್ಪಳಗ ಇಂಚಿರ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವರನ್ನ ಗುಡಿ ಹಿಡಿದು ಶ್ರೀ ನಾಗದೇವರು ಬಲಿಟ್ಟು ಬೋದಾಗಲು ಒಂದು ಆಪನಂಚಿನ ವಿಸ್ಮಯವಾಯಿನಂಚಿನ ಭೇಟಿ ವಿಶೇಷತೆ ಎಂದೇ ಬನ್ನೋಳಿ ಆ ಅಪ್ಪೆನೆಲ್ಲ ಆ ಮಗನೆಲ್ಲ ಇಂಚ ಭೇಟಿಂಡ ಅಂಚಿನ ಪೊರ್ಲುದೊಂಜಿ ಭೇಟಿ ಹಾಕೊಂಡು ಆ ಭೇಟಿ ತೂದು ಆ ಭೇಟಿ ನಾಗದೇವರು ಬಲಿನಿ ಜಪಡಾದು ಅಲ್ಪರ್ದ ನಾಗದೇವರು ಹೂಪಿಂಗಾರಡು ಮೀಪುನಂಚಿನ ಪೊರ್ಲು ಬಹುಶಃ ಅಂದ್ರೆ ಹೆಚ್ಚಾದ ನಂಗೆ ನಾಗಮಂಡಲಡೆ ತುಯ್ಯಾರ್ದಿಕ್ಕಿರಿ ಬಾರಿ ಅಪರೂಪ ಹಾಕೊಂಡು ನಾಗಮಂಡಲ ಆನ ಮೂಲು ನಮಕ್ ಬಹುಶಃ ವರ್ಷೋಡು ವರ ಅಂಚೆನ ವಾರಡು ವರ ಏಪಲ ನಾಗದೇವರು ಪಿಂಗಾರಡು ಮೀಪುನಂಚಿನ ಒಂಜಿ ಮೂಲು ಪೊರ್ಲುಂಡು ಐನೊಂಜಿ ತುಯ್ಯಾರ ನಂಗೆ ರಡ್ಡು ಕಣ್ಣು ಯಾರ ಅಂಚೆನೆ ವಿರಂಜಿ ವಿಶೇಷತೆ ಬಂಡ ಮುಲ್ಪ ಚರ್ಮ ರೋಗ ಅತ್ತಂದೆ ಈ ಜೋಕ್ಲಾವ್ ಅನ್ನಗ್ಲಿಗೆ ಮದಿಮೆ ಅನ್ನಗ್ಲಿಗೆ ಅಂಚೆನೆ ಕಾಯಿಲೆ ಬಾರಿ ಮಲಮಲ್ಲ ಕಾಯಿಲೆ ಹಿಡಿದ್ನಗ್ಲಿಗೆ ಆಸ್ಪತ್ರೆ ಬೋದು ಅಲ್ಪೇ ಅಲ್ಪ ಅವಳು ಕಾಯಿಲೆ ಅವಳು ಗುಣಮುಖ ಆಪುಜಿಂದಿತ್ತಿನ ಮೂಲ ಭತ್ತದ ಖಾಲಿ ಆ ದೇವರಡ ಒಂದು ಭಕ್ತಿರು ಪ್ರಾರ್ಥನೆ ಮಂತೊಂದು ಮುಲ್ಪ ಕೈ ಮುಗಿದು ಪೋಯರಂಡ ಅಕಲ್ನ ಯಥಾ ಮಲಮಲ್ಲ ಸೀಕಲು ಗುಣ ಐನಲ ಉಂಡು ಅಂಚೆನೆ ಮುಲ್ತ ಪಿರೊಂಜಿ ವಿಶೇಷತೆ ಬಂಡ ಅವು ಯಾನು ಪನೋಡ ಐನನೆ ದಯ ಬಂಡ ಈ ಕ್ಷೇತ್ರದ ಅಧಿಪತಿ ರೂಪುನಂಚಿನ ಮಾಮಲ್ಲ ಶಕ್ತಿ ಬಂಡ ರಕ್ತೇಶ್ವರಿ ಅರೆಗೆ ಬಹುಶಃ ಅಮಾವಾಸ್ಯದ ದಿನ ತಾಗಿ ಬಹುಶಃ ಮೂಲೊಂಜಿ 10-15 7 10-200-300 ಕೋರಿಲೇನು ಪೂರ ನಮ್ಮ ಮೂಲು ಅರೆಗೆ ಸಂದಾಯ ಇರ್ತವನ್ಪುವ ಅವು ಬಹುಶಃ ಮೂಲು ಅವರಿಗೆ ಬೇತೇನೆ ಪಂಡ ಮುಲ್ಪ ಒಂಜಿ ಅರೆಗೆ ನಾಗದೇವರ ಬಣಕ್ ಪೂರ ಅವಳು ಅಡ್ಡ ಕುಂಟುಲೇನು ಪೂರ ಕಟ್ಟೊಂದು ಮಸ್ತ್ ಪೊರ್ಲುಡು ಪಂಡ ಒವ್ವೇ ರೀತಿಯ ನಾಗದೇವರ ಅವಳ ರಕ್ತಾವರಣದ ತೊಂದರೆ ಒಂದೇ ಅರೆಗೆ ಆಪುನಂಚಿನ ತಿಂಗಳು ಅಮಾವಾಸ್ಯ ದಾನಿ ಆಪುನಂಚಿನ ಮಲ್ಲ ಕಾರ್ಯಂದೇ ಬನ್ನೊಲಿ ಆ ಕಾರ್ಯವು ಆ ರಕ್ತೇಶ್ವರಿ ದೇವಲ ದಯಮಂಡ ಅಧಿಪತಿ ಮುಲ್ತ ಆರು ದಯಮಂಡ ಕಲಜತ್ತು ಬೆನ್ಪುನಾರ ಅಂಚೆ ಅದು ಪುನಗ ಅರ್ನ ಕಾರ್ಣಿಕ ಅಂತ ನಂಗೆ ಇನಿ ಪಂಡ ಯಾರಂದು ಇಡೀ ದಿನ ಬೋಡವು ಆತ ಸುಮಾರು ಈ ಕ್ಷೇತ್ರದ ಇತಿಹಾಸವೇ ಮಸ್ತ್ ಘಟನೆಲು ಕೂಡ ಐನಂಚಿನೆಲ್ಲ ಉಂಡು ಅಂಚೆ ಅದು ಪುನಗ ಇನಿ ಪನ್ನಿಯರ ಯಾರಂದು ಅಂಡ ಅರ್ನಲ ಎಂಕ್ಲೆಗೆ
ಒಂಜಿ ಪೊರ್ಲುದ ಆಶೀರ್ವಾದ ಕೊಡು ಅರಡಲೆ ಎಂಕುಲು ತರತಗ್ಗ ಪ್ರಾರ್ಥನೆ ಮನ್ಪುವ ಅರಣ್ಯದಾದ ಇಡೀ ಭಕ್ತ ಕುಲಕ್ಕೆ ಎಡ್ಡೆ ಅವಡನ್ನು ಪಂಡದು ಎಂಕುಲು ಆ ಕ್ಷೇತ್ರದ ಪರವಾದ ಅಂಚನೆ ಧರ್ಮದರ್ಶಿನು ಶ್ರೀ ಕ್ಷೇತ್ರದ ಸುವರ್ಣ ಬಾಬೇರು ಬಂಡಾರೊಂಜಿ ಈ ಕಾಡಿನ ನಾಡು ಮಂತಿನ ದೆಪನೊಲಿ ಬಹುಶಃ ಬ್ರಹ್ಮಾಂಡದ ನಾಗಲೋಕ ಪಂಡಲ ನಂಗೆ ತಪ್ಪಾವದು ದಾಯ ಬಂಡ ಆರು ಈ ಕ್ಷೇತ್ರಕ್ಕೆ ಒಂಜಿ ಬೈದನಂಚಿನ ಬಂಗ ಅವು ಅರೆಗೆ ಮಾತ್ರ ಎತ್ತಂದ್ರೆ ನಂಗೆ ಗೊತ್ತಿಚ್ಚಿ ಆರು ಏಪಲ ಪನ್ಪೇರು ಅವ್ರು ಕೊಡುಗೈದಾನೀಗ ಬಂಡ ಕೊರ್ಪುಣ ಮಟ್ಟದ ಕಮ್ಮಿ ಇಚ್ಚಿ ಅಂಚೆ ಅದು ಪುನಃ ಈ ಕ್ಷೇತ್ರಕ್ಕೆ ಅರಣ ಮುಂದಾಳತ್ತೋಡೆ ಪ್ರತಿ ಒಂಜಿ ಕೆಲಸಲಾಗುಣಿ ಅಂಚನೆ ಈ ಸರ್ತಿ ಈ ಕ್ಷೇತ್ರದ ಬಹುಶಃ ಉಲಾಯದ ಗರ್ಭಗುಡಿತ ಹನುಮಂತ ದೇವರಿಗಳ ಅಂಚನೆ ಶ್ರೀ ಮಹಾಗಣಪತಿ ದೇವರಿಗಳ ಬೊಲ್ಲಿದ ಕವಚ ಅಂಚನೆ ದೇವಿನ ಗರ್ಭಗುಡಿತ ಪಿರೌದ ಫುಲ್ಲು ಪೂರ ಎಂಕಲ್ನ ಪಂಚಲೋಹದ ಲೇಪನೆ ಎಂಕಲೆ ಮುಚ್ಚಿದ ಅಂಚೆ ಅದು ಪುನಃ ಈ ಸರ್ತಿಲ ಸುಮಾರು ಕೆಲವು ಲಕ್ಷ ರೂಪಾಯಿದ ಜೀರ್ಣೋದ್ಧಾರ ಕಾರ್ಯ ಆವೊಂದುಂಡು ಬೊಕ ಈ ಕ್ಷೇತ್ರದ ಪಿರಂಜಿ ವಿಶೇಷತೆ ದಾಯದ ಬಂಡ ಏಪತ್ತುಂಡಲ ಈ ಕ್ಷೇತ್ರದ ಕೆಲಸ ಅಂದುಂಟು ಪೂರ ಎಡ್ಡೆ ದಿನ ಪೋಯ್ಲೆಕ್ಕೆ ಪ್ರತಿಯೊಂದು ಎಡ್ಡೆ ಅಭಿವೃದ್ಧಿ ಕೆಲಸನೇ ಆ ಒಂದು ಪೋಂದುಕೊಂಡು ಅಂಚನೆ ಈ ಸರ್ತಿನ ಮಸ್ತ್ ಕೆಲಸ ಆವೊಂದುಂಡು ಅಂಚನೆ ಇತ್ತರ ಕಾರ್ಯ ಅಂತ ಭಾಗ್ಯದ ಕೆಲಸದ ಕಾರ್ಯ ಆರಂಭ ಕೂಡ ಆವೊಂದುಂಡು ಅಂಚೆ ಅದು ಪುನಃ ಆ ಕೆಲಸಗಳ ಅಪ್ಪನ ಅನುಗ್ರಹ ಪಡು ಅಂಚೆ ಭಕ್ತರಿಗೆ ನನಾತ್ ಈ ಕ್ಷೇತ್ರ ಭಕ್ತರು ನನಾತ್ ಹೆಚ್ಚೆ ಬತ್ತದು ಅಕುಲ ಆ ದೇವಿನ ಸಾನ್ನಿಧ್ಯ ಬತ್ತದು ಆ ದೇವಿನ ಆಶೀರ್ವಾದ ಪಡೆಯವರು ಬಂದದ್ದು ಎಂಕುಲ ಮಾತೆಯ ಭಕ್ತರನ್ನ ಬರವಾದ ಎಂಕು ಪ್ರಾರ್ಥನೆ. ಕಲಿಯುಗದೆ ಭೂಮಿಗೆ ಇಳಿದ ನಾಗಮಾತೆಯು ನೀ ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ ದಯಾ ಸಾಗರಿ ಕರುಣೆಯ ಆಗರಿ ಶ್ರೀವರದಾಯಿನಿ ನೀ ಅಮ್ಮ ತಾಯಿ ಮಾಯಿ ಮಾತೆ ನಮ್ಮ ದೇವರು ನೀ ನಾಗಮಾತೆಯು ನೀ ರುಂಡ ಮಾಲಿನಿಯು ನೀ ಮಹಾಶೇಷ ಮಾಯಿ ನಾಗದೇವತೆಯು ನೀ ಈ ಕಲಿಯುಗದೆ ಭೂಮಿಗೆ ಇಳಿದ ನಾಗಮಾತೆಯು ನೀ ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ ಭಕ್ತ ಜನ ಸಾಗರ ನಿನ್ನಯ ದರ್ಶನಕ್ಕೆ ನಿಂತಿದೆ ನೋಡಮ್ಮ ಭಕ್ತ ಜನ ಸಾಗರ ನಿನ್ನಯ ದರ್ಶನಕ್ಕೆ ನಿಂತಿದೆ ನೋಡಮ್ಮ ಸಕಲ ದೊರೆತ ದೂರ ನಿನ್ನ ಭಯದಿಂದ ಸುಖದ ಹೊನಲು ಇನ್ನು ನಿನ್ನ ದಯೆಯಿಂದ ಸಕಲ ದೊರೆತ ದೂರ ನಿನ್ನ ಅಭಯದಿಂದ ಸುಖದ ಹೊನಲು ಇನ್ನು ನಿನ್ನ ದಯೆಯಿಂದ ಈ ಕಲಿಯುಗದೆ ಭೂಮಿಗೆ ಇಳಿದ ನಾಗಮಾತೆಯು ನೀ ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ ದಯಾ ಸಾಗರಿ ಕರುಣೆಯ ಆಗರಿ ಶ್ರೀವರದಾಯಿನಿ ನೀ ಅಮ್ಮ ತಾಯಿ ಮಾಯಿ
ಯುಗದೇ ಭೂಮಿಗಿಳಿದ ನಾಗಮಾತೆಯು ನೀ ಮಹಾಶೇಷ ಶ್ರೀರುಂಡ ಮಾಲಿನಿ ಅಮ್ಮ ಶ್ರೀ ಶಕ್ತಿ ದಯಾ ಸಾಗರಿ ಕರುಣೆಯ ಆಗರಿ ಶ್ರೀವರದಾಯಿನಿ ನೀ ಅಮ್ಮ ತಾಯಿ ಮಾಯಿ ಮಾತೆ ನಮ್ಮ ದೇವರು ನೀ ನಾಗಮಾತೆಯು ನೀ ರುಂಡ ಮಾಲಿನಿಯು ನೀ ಮಹಾಶೇಷ ಮಾಯಿ ನಾಗದೇವತೆಯು ನೀ ನಾಗಮಾತೆಯು ನೀ ರುಂಡ ಮಾಲಿನಿಯು ನೀ ಮಹಾಶೇಷ ಮಾಯಿ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.